ಉತ್ಸವದ ಒಂದು ಸಂಭ್ರಮ ನಿನ್ನ ಬಾರಿಯಾತು ವಿಜೃಂಭಣೆ ಮಲ್ಪೋಡು ಐತಿಹಾಸಿಕವಾದ ಮಲ್ಪೋಡು ಇತಿಹಾಸದ ಪುಟಗಳಿಗೆ ಸೇರಲು ಮಲ್ಪಿನ ರೀತಿಯಲ್ಲಿ ನಮ್ಮ ಮಾತೈನಿ ಒಗ್ಗೂಡುದ ನಮಕ್ ಶಕ್ತಿ ಕೊರ್ರ ನಮ್ಮನೊಟ್ಟಿಗೆ ಗಣ್ಯರುಳ್ಳೇರು ಸಮಾಜ ಸೇವಕರುಳ್ಳೇರು ಧಾರ್ಮಿಕ ಮುಖಂಡರುಳ್ಳೇರು ಮಾತೇರ ಒಂದು ಅಭಿಮಾನವನ್ನ ವಿಶ್ವಾಸವನ್ನ ಈ ಒಂದು ಇನಿ ನಮ್ಮನೊಟ್ಟಿಗೆ ಸೇರ್ತೇವೆ ಒಂದು ಐತಿಹಾಸಿಕ ಗಣೇಶೋತ್ಸವ ಪಿಜತಕಟ್ಟದ ಗಣೇಶೋತ್ಸವ ಅವರು ಬಂದಿನ ಒಂದೇ ಉದ್ದೇಶ ಇನಿ ಮಾತ ನಮ್ಮ ಇನಿ ಸೇರ್ದ ನಮ್ಮನೊಟ್ಟಿಗೂ ಬತ್ತಿನ ಪಿನ್ಯರುಳ್ಳೇರು ಅದೇನು ಮಾತೈತೆ ವೇದಿಕೆ ಮರೋಡಿದ ಪ್ರತಿ ಕಾರ್ಯಕ್ರಮಡ್ಲ ನಿರಂತರವಾದ ಭಾಗವಹಿಸುವವರು ಪ್ರೋತ್ಸಾಹ ಕೊಡುಪಿನಂಚಿನಾರು ಯುವಕಿಯರಿಗೆ ಮಾರ್ಗದರ್ಶನ ಕೊಡುಪಿನಂಚಿನ ನಮ್ಮನ್ನ ಮಾತೇರಿನ ಮೋಕ್ಯದ ಕಿರಣ್ ಚಂದ್ರ ಪುಷ್ಪಗಿರಿ ನಮ್ಮನೊಟ್ಟುಗಲ್ಲೇರು ಅದರಿಂದ ಗೌರವಪೂರ್ವಕವಾದ ವೇದಿಕೆಗೆ ಎದುಕೊಂಡ ಅಂಚನೆ ನಮ್ಮನ ಮರೋಡಿ ಬೆರಾಡಿ ಕಾಶಿಪಟ್ನ ಈ ಭಾಗಡ್ ನಮಕ್ ಮಾತೆರಗ್ಲ ಒಂದು ಅಣ್ಣನ ಸ್ಥಾನದ ಸಹೋದರದ ರೀತಿಯಲ್ಲಿ ನಮಕ್ ಮಾರ್ಗದರ್ಶನ ಕೊಡ್ಪಿನಂಚಿನ ಸಮಾಜ ಸೇವೆಗೆ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರಾಯಿನಂಚಿನ ಪೆರಾಡಿ ಬ್ಯಾಂಕ್ ದ ಅಧ್ಯಕ್ಷರಾಯಿನ ಸತೀಶ್ ಕೆ ಕಾಶಿಪಟ್ನ ಅದೆಲ್ಲ ವೇದಿಕೆಗೆ ಮೋಕೆದು ಎದುಕೊಂಡೊಂದಿಲ್ಲ ದಯದಿಂದ ಸತೀಶನೆಲ್ಲ ಕೇಳನ್ನೆಲ್ಲ ವೇದಿಕೆ ಕೊಡೊಂದು ಕೇಳೊಂದಿಲ್ಲ ಅಂಚನೆ ನಮ್ಮನ್ನ ಊರದ ಹಿರಿಯರು ನಮಕ್ ಸದಾ ಮಾರ್ಗದರ್ಶನ ಕೊಡ್ಪಿನಂಚಿನ ಅಂಗಾರ ಬೆಟ್ಟದ ಜಯರಾಜ್ ಕಾಪಯ್ಯರು ನಮ್ಮನೊಟ್ಟಿಗೆ ಇತ್ತೇರು ನಮಕ್ ಸಹಕಾರ ಕೊಡ್ತಾರೆ ಉಲ್ಲೆ ಪಂಪಿನಂತೆ ಭರವಸೆ ಕೊಡ್ತೇವೆ ಬೇಟ ಕಾರ್ಯಕ್ರಮದ ನಿಮಿತ್ತ ನಟಿರ್ದು ನಿರ್ಗಮಿಸಾದರು ಅರ್ಲ ಪರವಾಗಿ ನಮ್ಮನೊಟ್ಟಿಗೂ ನಮ್ಮನ್ನ ಸುಹಾಸ್ ಬಳ್ಳಾಲ್ ಸುಹಾಸನ ನಮ್ಮನೊಟ್ಟಿಗೂ ಯಾರಲ್ಲ ವೇದಿಕೆಗೆ ಬರೋದು ಮೋಕಿ ಎತ್ಕೊಳ್ಳೋದಿಲ್ಲ ಅಂಚನೆ ಕಳೆದ ಕೆಲವೇ ದಿನ ಹಿಡಿದು ಕೆಲವೇ ದಿನ ದುಂಬು ಹೊಸಡಕ ಕ್ಷೇತ್ರದಲ್ಲಿ ಬ್ರಹ್ಮಕುಂಭಾಭಿಷೇಕಲ ಬಾರಿ ವಿಜೃಂಭಣೆ ನೆರವೇರಿಡು ನೆತ್ತ ಮುತಾಲಿಕೆಯನ್ನು ವಹಿಸಾದ ಒಂದು ಅದ್ಭುತ ಸಾರಥ್ಯ ನಂಚಿನ ಹೊಸಡಕ ಬ್ರಹ್ಮಕುಂಭಾಭಿಷೇಕದ ಕಾರ್ಯಾಧ್ಯಕ್ಷರಾಯ ನಂಚಿನಾರು ಉಚ್ಚೂರ್ದ ಬರ್ಕಿದಿಲ್ಲದ MS ಪೂಜಾರ ನಮ್ಮ ಅರೆಲ್ಲ ವೇದಿಕೆಗೆ ಪ್ರೀತಿ ಎದ್ಕೊಳ್ಳೋದಿಲ್ಲ ಅಂಚನೆ ಸದಾಕಾಲ ಮರುಳಿ ಬಾಗಡು ಅತ್ತನ ಬೇತೆ ಬಾಗಡು ಆದಿನಂಚಿನ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತು ಒಂದು ಯಶಸ್ವಿ ಉದ್ಯಮಿಯಾದ ನಮ್ಮನೇ ಊರು ಗುರುತಿಸುವಂಚಿನ ಸುದರ್ಶನ್ ದುರ್ಗಾಂಬ ನೇರ ಅದೆಲ್ಲ ವೇದಿಕೆಗೆ ಎತ್ಕೊಳ್ಳೋದಿಲ್ಲ ಅಂಚನೆ ನಮ್ಮನ ಗುರುಮಿತ್ರ ಸಂಘದ ಅಧ್ಯಕ್ಷರು ಅಂಚನೆ ಪಿಜತಕಟ್ಟೆ ಗಣೇಶೋತ್ಸವದ ಗೌರವ ಅಧ್ಯಕ್ಷರಾಯನಂಚಿನ ಮಹಾಬಲ ಪೂಜಾರರು ನಮ್ಮನೊಟ್ಟುಗುಳ್ಳೆ ನಮ್ಮನ ಹಿರಿಯರು ಸದಾಕಾಲ ಅರ್ನ ಮಾರ್ಗದರ್ಶನ ಮತ್ತು ಬಾರಿಮಲ್ಲ ಶಕ್ತಿ ಅದೆಲ್ಲ ವೇದಿಕೆಗೆ ಮೋಕೇಳು ಎತ್ಕೊಳ್ಳೋದಿಲ್ಲ ಅಟ್ಲ ಬೆಟ್ಟದ ರವೀಂದ್ರ ಅಂಚನುಳ್ಳೇರು ಅದೆಲ್ಲ ವೇದಿಕೆಗೆ ಎಂಕಲು ಮೋಕೇಳು ಎದ್ಕೊಳ್ಳೋದಿಲ್ಲ ಅಂಚನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಆಯ್ನ ಪದ್ಮಾವತಿ ಅಕ್ಕಲ ನಮ್ಮಟ್ಟು ಅದೆಲ್ಲ ವೇದಿಕೆಗೆ ಮೋಕೇಳು ಎದ್ಕೊಳ್ಳೋದಿಲ್ಲ ಅಂಚನೆ ಬೈದಿನಂಚಿನ ಮಾತ ಹಿರಿಯರೆಗ್ಲ ನಮ್ಮನ ಅಂಜನೆ ಬೈದಿನ ಮಾತ ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಮಾತೆಯರಿಗೆ ಸಹೋದರಿಯರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಯಾಯಿನ ಸ್ವಾಗತ ಕೋಡೊಂದು ಇದೇ ಬೈಗಿನಂಚಿನ ಗಣ್ಯರನ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಕೊಡೊಂದು ಕೆಲವೊಂದಿಲ್ಲ ನಮ್ಮನೊಟ್ಟಿಗೂ ಕಿರಣ್ ಚಂದ್ರ ಪುಷ್ಪಗಿರಿ ಮೇರೆಗೆ ಪೂಗುಚ್ಚನ್ನು ನೀಡಿ ಸ್ವಾಗತ ಮಲ್ಕೊಡು ಉದ್ದೇಶ ಈ ಒಂದು ಸದಾಕಾಲ ಆಯ್ತ ಪಿರಾರ್ದ ಇತ್ತು ಒಂದು ಆಯ್ತ ಬಗ್ಗೆ ಕನಸನ್ ಕಾಣೊಂದು ಇನಿ ಈ ರೀತಿಯ ಒಂದು ಸಭೆ ಆವಡ ಆಯ್ತ ಮೂಲಕ ನಮಕ್ ನಲ್ಲಾತ್ ಬಲ ಬರಡು ಸಂಘಟನಾತ್ಮಕವಾದ ನಮ್ಮ ದುಂಪೋಡು ಒಂದು ಕನಸನ ಕಾನ ತೂಯಿನಾರು ನಮ್ಮನ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಯ ಅಂಚಿನ ಸುರೇಶ್ ಅಂಚನ್ರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಉದಾಳ ಜಿಂಜಂಗ್ಲ ಲೆಪ್ಪಲೇನು ಕೊರೋದಿಲ್ಲ ಅರೇನ್ ಮೋಕೇಟ್ ಸ್ವಾಗತ ಮಲ್ಕೊಂದಿಲ್ಲ ಅರೆಗೆ ನೆಕ್ಕರೆದ ಹಮೇಶ್ ಎಣ್ಣೆ ಪೂಗುಚ್ಚನ್ನು ಕೊರದು ಸ್ವಾಗತ ಮಲ್ಕೊಡು ಏನೊಂದಿಲ್ಲ ಜೋರಾಯಿನ ಕೈತ ಅಟ್ಟಿ ಬೋಡು ನಿಕ್ಲೇನ ಧರ್ಮಸ್ಥಳ ಯೋಜನೆದ ಶಶಿಯಕ್ಕ ನಮ್ಮನೊಟ್ಟುಗುಳ್ಳೇ ಅರ್ನ ಉಪಸ್ಥಿತಿ ಇಲ್ಲ ನೆನವರಿಕೆ ಮಲ್ತೊಂದಿಲ್ಲ ಒಟ್ಟುಗ್ಲ ನಮ್ಮ ಮಾತೇರ್ಲ ಒಂಜಿ ಕೂಡು ಕುಟುಂಬದ ರೀತಿ ನೆಟೆ ಸೇರೋಡು ಒಗ್ಗಟ್ಟಾವಡು ಪಂಪಿನ ಒಂಜಿ ಕಲ್ಪನೆ ಎತ್ತಡು ಆ ಕಲ್ಪನೆ ಈ ಒಂದು ಮಸ್ತಾದ್ ಹಿರಿಯರ ಭಂಗ ಬರೆದಿದ್ದಾರೆ ಅದು ಕೆರೆವೇರಿ ನಮ್ಮನೊಟ್ಟಿಗೆ ನೀವು ಉಳ್ಳೇರು
ಇದಕ್ಕಂತೆ 30ನೇ ವರ್ಷದ ಗಣೇಶೋತ್ಸವದ ಲೋಗೋಲ ಬಿಡುಗಡೆ ಆಗುವುದು ಜನಗಳಿಗೆ ನಮನ ಮರೋಡಿ ಪೆರಾಡಿ ಕಾಶಿಪಟ್ಟಣ ಶಿರ್ತಾಡಿ ಮೂಡುಬಿದ್ರಿ ಬೆಳ್ತಂಗಡಿ ಹಳದಂಗಡಿ ವೇಣೂರು ಈ ಭಾಗದ ಮಾತಾ ಜನಕ್ಲೆಗ್ಲ ನಮನ ಪಿಟಕಟ್ಟಿದ 30ನೇ ವರ್ಷದ ಒಂದು ಸಂಭ್ರಮದ ಗಣೇಶೋತ್ಸವ ಇನ್ನಿಲ್ಲ ತಲುಪುವುದು ಅಲ್ಪದ ಮಾತಾ ಭಕ್ತಾಭಿಮಾನಿಲ್ಲ ಈ ಕ್ಷೇತ್ರಕ್ಕೆ ಬರೋದು ಪಂಡಿನ ಉದ್ದೇಶ ಇನಿತ ಕಾರ್ಯಕ್ರಮ ಬಂದ್ಮುಡಿಪುವೇನು ಅನೇಕ ಸಾಕು ಕುರ್ತೋತಿ ದೀಪಂಡೆ ಅಂಡಲ ದೇವೇರು ಎನ್ನ ಅಪ್ಪಮೆ ಮೊದಲ ಆಶೀರ್ವಾದ ಪುಣ್ಯದ ಫಲನದ ಅಣ್ಣ ಈ ಬಿಜತ್ತ ಗಟ್ಟದ ಮಣ್ಣದ 30ನೇ ವರ್ಷದ ಅಧ್ಯಕ್ಷ ಆಗ್ಬಿಟ್ಟು ಬಂದಾಗ ಯಾರ ಈ ಜಾಗದ ನೋಡಿ ಏಪಲ ಸಂದಾರ ಸಾಧ್ಯೈತಿ ಒಂಜಿ 20 ಬಂದ್ಬಿಡಂಗ್ಲಿಂದ ಜನ ಹಾಕಲು ಈರುಳು ಜೊತೆ ದೈ ಬೊಂಬೈ ದಕ್ಕಲ್ನ ಕೆಲವು ದಾಣಿಲ್ ನಕ್ಕಲ್ನ ಆಶೀರ್ವಾದ ಇಪ್ಪು ಅಂಜಿತ್ನ ಕಿರಣ ನಲಕೊಂದ ಹಿರಿಯ ಎಂಕಲಂಜಿ ಅಣ್ಣ ನಕ್ಕಲ್ನ ಆಶೀರ್ವಾದ ಇಪ್ಪು ಬಣ್ಣ ಉದ್ದೇಶತಿ ಒಂದು ಎಂಕಲು ಈಗ ಆಗೋಗೋದು ಧೈರ್ಯ ಉಂಟು ದಯಪಂಡ ಈಗ ಆಶೀರ್ವಾದ ಖಂಡಿತ ಬೂಡು ಬಣ್ಣ ಪಾತ್ರ ಪಡೆದು ಎನ್ನ ಪಾತ್ರ ಮುಕ್ತಾಯ ಮಲ್ಪೆ ನಾರಾವಿದ ಸೂರ್ಯನಾರಾಯಣ ದೇವಿರು ಅಂಚನೆ ಸಮಸ್ತ ತುಳುನಾಡು ದೇವರಿಡ್ಲ ಜಾಸ್ತಿ ಆರಾಧನೆ ಮಲ್ಪನೇರ್ಕೆಂಡ ನಮ್ಮ ಕೋಟಿ ಚೆನ್ನೈರು ಬ್ರಹ್ಮ ವೈದ್ಯರು ಅಂಚನೆ ಸಪರಿವಾರ ದೈವ ದೇವರು ಅಂಚನೆ ಗುರುಕುಲ ನೆಡ ನಂಗೆ ಮಾತ ಆದರ್ಶಾಪನಂಚಿನ ನಾರಾಯಣ ಗುರುಕುಲು ಅಂಚನೆ ಮಾತ ಸಂತವರೇಣ್ಯರು ದರ್ಶನಿಕೆರ್ನ ಆಶೀರ್ವಾದಡು ಉಭಯ ಒಂಜಿ ಜಾತಿ ಮತ ಭೇದ ಇಜ್ಜಂದೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲೆಕ್ಕ ಬಾರಿ ಒಂಜಿ ಪೊಲ್ಲುದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಿಜತ್ತಕಟ್ಟೆ ಮರೋಡಿ ಮುಲ್ತ 30ನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮ ನಮ್ಮ ಹಿರಿಯಕ್ಕೆ ಖಂಡಿತವಾದ ನೆನವರಿಕೆ ಮಲ್ಪೋಡು ಬಾರಿ ಒಂಜಿ ಬಂಗದ ದಿನಟ್ಟು ನಡತ್ತು ಗಣಪತಿ ದೇವರ ರಥಟ ಪೋಪೇರು ಅಂಚಾದ ಬಾರಿ ಒಂಜಿ ವಿಶೇಷವಾಯಿನ ಅರ್ಥಪೂರ್ಣವಾಯಿನ ಭಕ್ತಿದ ಭಾವದ ಮಮತೆದ ಮಮಕಾರದ ಪಿಜತ್ತಕಟ್ಟೆದ ಗಣೇಶೋತ್ಸವ ಸಮಿತಿದ ಈ ಕಾರ್ಯಕ್ರಮಕ್ಕೆ ಬತ್ತಿ ನಂಚಿನ ವೇದಿಕೆ ಮಿತ್ತರ್ ಮಡಿಪ್ ನಂಚಿನ ಹಿರಿಯಕ್ಕಲು ವೇದಿಕೆ ಎದುರುಕೊಂಡು ನಂಚಿನ ಹಿರಿಯಕ್ಕಲು ನನಂಜಿ ವೇದಿಕೆ ಹಿಡ್ಕೊಂಡು ನಂಚಿನ ಅಕ್ಕನಗ್ಲು ಅಮ್ಮನಗ್ಲು ಪೂರ ಒಟ್ಟುಗಾದು ನಾರಿ ಶಕ್ತಿ ಯುಗ ಯುಗ ಬಂದ್ಪೇರು ಅಂಚಾದ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಕ್ಕನಗ್ಲು ಪೂರ ಇನ್ನು 5 ತರ ಪೂರ ಬಿಸಿ ಇಪ್ಪರು ಇಲ್ಲಡು ಮಾತೆಲ್ಲ ಪರಿಮಳ ಬರ್ಬಾದೆ ಪಾಯಸ ಇಪ್ಪು ಕೆಲವು ಗೋರಿ ಇಪ್ಪು ಮಾತೆಲ್ಲ ಬಿಸಿ ಇತ್ತಿಲ್ಲ ಒಂಜಿ ಸುರೇಶ್ ಅಣ್ಣೆ ಸತೀಶ್ ಅಣ್ಣೆ ಆದಿತ್ಯ ಅಣ್ಣೆ ಮಾತ ಹಿರಿಯಕ್ಕಲು ಸೇರ್ದು ಅಂಚನೆ ನಮ್ಮ ಮನೆ ತರ ಬಳ್ಳಾರಲ್ಲ ಒಳ್ಳೇದು ಅಂಚ ಉದರ ಗೊತ್ತು ಮೆಜನ ಅನ್ಕೊಡ್ತಿ ಅಂಚ ಅದು ಮಾತೆಲ್ಲ ಒಟ್ಟಿಗೆ ಬತ್ತಿನ ಅಂಚ ನಿಗ್ಲಿಗೆ ತರೆಬಗ್ಗಾದ ಬೆರಿಬಗ್ಗಾದ ಆರ್ತಿ ಬಿದ್ದಿದ ಒಡಲ್ಲ ಸೊಲ್ಮೇಲೆ ಬಂದಿದೆ ಎಲ್ಲ ಸುರೇಶ್ ಅಣ್ಣೆ ಕೇಳಿರು ಈ ಕಾರ್ಯಕ್ರಮ ಉಂಡು ಮಲ್ಪೋಡು ಒಂದು ಮಲ್ಪುಗ ಬಂಡೆ ಅಂಡ ಈತೊಂದು ಪುರ್ಣದ ಬಂಡ ಖಂಡಿತವಾದಲ್ಲ ಇದನ್ನ ಲೆತ್ತನೆಗೆ ಸುರೇಶ್ ಅಣ್ಣ ಸತೀಶ್ ಅಣ್ಣ ಆದಿತ್ಯ ಅಣ್ಣ ಹಿಂಗೆ ಬಾರಿ ಸಂತೋಷ ವೈಪುನಂಚಿನ ಮಹಾಗಣಪತಿ ದೇವರು ಒಲ್ಲೈತಿರಾವು ಒಂಜಿ ದುಮ್ಮದ ದಿನಟ್ಟೊಂದು ದೇವಸ್ಥಾನ ಆವ ಅಂತ ಹಿಂಗೆ ಕಾಪು ನೀವು ಅನ್ಕೊಂಡು ಅದೇ ಸತೀಶ್ ಅಣ್ಣ ಇದು ಒತ್ತಟ್ಟ ವೈಪುನಲ್ಲಿ ಮಹಾಗಣಪತಿ ಅಂಚಾದ ಅಥರ್ವಶೀರ್ಷ ಮಹಾಗಣಯಾಗಲ್ಲ ಬಾರಿ ವಿಜೃಂಭಣೆ ಆವರಂಡು ಒಂಜಿ 4-5 ತಿಂಗಳು ತುಂಬುಗು ಪ್ರತಿಯೊಂದಿಲ್ಲ ಪ್ರತಿ ಒರಿಯಾಗಲ ನಿನ್ನ ಅಭಿನಂದನೆ ಬಂತೆ ಮಾತೆಲ್ಲ ಒಟ್ಟುಗೆ ಇಪ್ಪುಗ ಒಟ್ಟುಗು ಬದುಕಿಗ ಒಂದೇ ಜೀವನ ಕಾರ್ಯಕ್ರಮನ ಶ್ರೇಷ್ಠ ಅಧ್ಯಕ್ಷರಾದೀಪು ಅದನ್ನ ಕಾರ್ಯಕ್ರಮವನ್ನು ಎಲ್ಲ ಅಡಿಗೆ ಮಾಡ್ತಿದ್ದೀರಿ ಅಕ್ಕ ಖುಷಿ ದಯಪಂಡ ನಮ್ಮವರು ಚೌತಿ ಹಾಕೊಂಡು ಡುಂಗುಳಿ ಚೌತಿ ಡೇಟ್ 14 ಬೈಯಾರ್ದು ಎಲ್ಲ ಅಡಿಗೆ ಆಗ್ತೀರಿ ಅಕ್ಕ ಸುರ್ಗೆ ಅಂತೀರಿ ಇನ್ನ ಜವಾಬ್ದಾರಿ ನಿಮ್ಮ 14 ಚೌತಿ ಮುಗಿನ ಅಂಚಾದ ಸೊಲ್ಮೆ ಲೆಕ್ಕ ಎಡ್ಡಾಡು ಮಾತೆರೆಗಳ ಸಕಲವು ಕೃಷ್ಣ ಅರ್ಪಣ ಮಸ್ತು ಕೃಷ್ಣ ಬಂದಿ ಜಗದ್ಗುರು ಜೈ ಶ್ರೀರಾಮ್ ಜೈ ಭಾರತ್ ಮಾತೆ ಜೈ ತುಳುನಾಡು ಜೈ ಕೋಟಿ ಚೆನ್ನೈರು ಮಾತೆರೆಗಳ ಸೊಲ್ಮೆಗಳು 2 ತಿಂಗಳು ಬರ್ತಿತ್ತು 14 2 ದಿನ ಕಮ್ಮಿ ಉಂಟು ಐಕ 4 ಪಟ್ಟಿಗೆ ದೇವರ ಐರಗೆ 20 ಗಂಟೆ ಕರಡು ಬಂದು ದೇವರ ನಮ್ಮ ಮಾತೆಲ್ಲ ಪ್ರೀತಿಡಿ ಈ ಕಾರ್ಯಕ್ರಮ ನಾವು ಮಾಡ್ಬೋದು ಅವರು ಮಾತಾ ಧರ್ಮದಾಗ್ಲೇನು ಮಾತಾ ಜಾತಿದಾಗ್ಲೇನು ಮಾತಾ ನಮ್ಮ ಒಗ್ಗಟ್ಟು ಸೇರಿದೆ ಗಣಪತಿಗೆ ಜಾತಿ ಇಚ್ಚಿ ಅವು ಕಿರಣನೆ ಬಂತು ಮಾತಾ ಸಾಗರನಕ್ಕೆಲ್ಲ ಆರಾಧನೆ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಭಕ್ತಿಯ ಸಂಕೇತವಾದಂತಹ ಆಲೋಚನೆ ಯೋಜನೆಗಳ ನಡುವೆ 30ನೇ ವರ್ಷದ ಪಿಯತ್ತಕಟ್ಟೆ ಮರೋಡಿ ಇದರ ಗಣೇಶೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇದೇ ಬರುವ ಸೆಪ್ಟೆಂಬರ್ 14ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಈ ವರ್ಷ 29 ವರ್ಷಗಳಲ್ಲಿ ಹಿರಿಯರು ಸ್ವರ್ಗಸ್ಥರಾದಂತಹ ಈ ಭಾಗದ ಈ ಗ್ರಾಮದ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಪ್ರಾರಂಭ ಮಾಡಿದಂತಹ ಈ ಗಣೇಶೋತ್ಸವ ಇವತ್ತಿನ ದಿನಕ್ಕೆ ಈ ವರ್ಷಕ್ಕೆ 30ನೇ ವರ್ಷದ ಒಂದು ಅದ್ದೂರಿ ಸಂಭ್ರಮ. ಬಹಳ ಒಂದು ವಿಶೇಷವಾದ ಊರಿಗೆ ಎಲ್ಲರಿಗೂ ಸುಭಿಕ್ಷೆಯನ್ನು ಕೊಡುವಂತಹ ಅಥರ್ವಶೀರ್ಷ ಗಣಯಾಗ ನನ್ನ ಆತ್ಮೀಯ ಸಹೋದರರಾದಂತಹ ಸತೀಶಣ್ಣ
ಆಗ ಪ್ರಾರಂಭದಲ್ಲಿ ಈ ಸಭೆಯಲ್ಲಿ ವಿಜ್ಞಾಪನ ಪತ್ರನ ಬಿಡುಗಡೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂತಹ ಒಂದು ಸಂದರ್ಭದಲ್ಲಿ NS ಪೂಜಾರಿ ಅವರು ಕೂಡ ಹೇಳಿದ್ದಾರೆ. ಸುರೇಶ್ ಅಂಚನ್ ಜಯಶ್ರೀ ಹೋಟೆಲ್ನ ಮಾಲೀಕರಾದಂತಹ ಈ ಭಾಗದ ಆತ್ಮೀಯರಾದಂತಹ ಈ ಭಾಗದ ಗ್ರಾಮಸ್ಥರಾದಂತಹ ಸುರೇಶ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ನನ್ನ ಪ್ರಕಾರ ರಾಜ್ಯದಲ್ಲಿಯೂ ಎಲ್ಲಿಯೂ ಕೂಡ ರಥದಲ್ಲಿ ಗಣಪತಿಯನ್ನ ಕೊಳ್ಳಿರಿಸಿ ವಿಸರ್ಜನೆ ಮಾಡುವಂಥದ್ದು ಬಹಳ ವಿಶೇಷ. ಹಾಗಾಗಿ ಬೆಳ್ತಂಗಡಿ ತಾಲೂಕಿನ ನಮಗೆ ವಿಶೇಷವಾಗಿ ನಾರಾವಿ, ಮರೋಡಿ ಈ ಭಾಗದ ಗ್ರಾಮಸ್ಥರಿಗೆ ಒಂದು ಸಂಭ್ರಮ ಹಾಗೂ ಒಳ್ಳೆಯ ರೀತಿ ಆಚರಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತಸ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಬೆಳ್ತಂಗಡಿ ತಾಲೂಕಲ್ಲದೆ ತುಳುನಾಡಿನ ಈ ಭಾಗದ ಗ್ರಾಮಸ್ಥರು ಮನೆ ಮನೆಯಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು. ದೇವ ಕಾರ್ಯದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಅಥರ್ವಶೀರ್ಷ ಗಣಯಾಗ ಹಾಗೂ ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುವ ಈ ಕಾರ್ಯಕ್ರಮವನ್ನ ಆಲೋಚನೆ ನಡುವೆ ಆಯೋಜನೆ ಮಾಡಿದಂತಹ ಸುರೇಶ್ ಅಂಚನ್ ಅವರ ಎಲ್ಲ ತಂಡಕ್ಕೂ ಮತ್ತೊಮ್ಮೆ ಮರೋಡಿ ಗ್ರಾಮಸ್ಥರಿಗೂ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಪಿಜತ್ತಕಟ್ಟೆ ಗಣೇಶೋತ್ಸವ ಖಂಡಿತವಾಗಿಯೂ ವಿಜೃಂಭಣೆಯಿಂದ ಸಂಭ್ರಮದಿಂದ ನಂಬರ್ 1 ಪ್ರಥಮ ಗಣೇಶೋತ್ಸವ ಅದ್ದೂರಿ ಅಂತ ಹೇಳಲಿಕ್ಕೆ ಇವತ್ತೇ ನಾನು ಹೇಳ್ತಾ ಇದ್ದೇನೆ. ಪ್ರಾರಂಭ ಆಗ್ಲಿಲ್ಲ, ಇನ್ನು ಈಗ ನಡೀತಾ ಇದೆ ತಯಾರಿಗಳೆಲ್ಲ. ಅದು ಆಗುವ ಮುಂಚೆ ನಾನು ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಲ್ಲ. ಎಲ್ಲರೂ ಬಂದು ಇದರಲ್ಲಿ ಪಾಲ್ಪಡೆಯುವ, ಆ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗುವ. ಎಲ್ರಿಗೂ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ, ನೀವು ಕೂಡ ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತೆ, ಜೈ ತುಳುನಾಡು, ಜೈ ಕೋಟಿ ಚೆನ್ನಯ್ಯ. ಪಿಜತ್ತಕಟ್ಟೆ ಸಾರ್ವಜನಿಕ ಗಣೇಶೋತ್ಸವದ 30ನೇ ವರ್ಷದ ಇವತ್ತು ವಿಜ್ಞಾಪನೆ ಪತ್ರವನ್ನು ಬಿಡುಗಡೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಮ್ಮ ಈ ಒಂದು ವಿಜ್ಞಾಪನೆ ಪತ್ರವನ್ನು ನಮ್ಮ ಧಾರ್ಮಿಕ ಮುಖಂಡರು ಆತ್ಮೀಯರಾದಂಥ ಕಿರಣ್ ಚಂದ್ರ ಪುಷ್ಪಗಿರಿಯವರು ಬಿಡುಗಡೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಇಲ್ಲಿ ಮರೋಡಿಯ ಈ ಒಂದು ಪರಿಸರದಲ್ಲಿ ಇಷ್ಟು ಜನ ಸೇರಿಕೊಂಡು ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ, ಇದು ಒಂದು ಪಿಜತ್ತಕಟ್ಟೆಯ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ 30ನೇ ವರ್ಷದ ಕಾರ್ಯಕ್ರಮ ನಡೀತದೆ ಅಂತ ಹೇಳಲಿಕ್ಕೆ ಏನೂ ಅದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ನಮ್ಮ ಸುರೇಶ್ ಅಂಚನ್ರವರು ಅವರ ತಂಡದವರು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದಾರೆ. ಅದು ಯಶಸ್ವಿ ಆಗಬೇಕು. 30ನೇ ವರ್ಷದ ಜಾತಿ ಧರ್ಮ ಭೇದ ಎಲ್ಲ ಮರೆತು ಒಂದೇ ತಾಯಿಯ ಮಕ್ಕಳಂತೆ ಈ ಚೌತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಹಾಗಾಗಿ ಮುಂದಿನ ನಮ್ಮ ಈ ಏನು 30 ವರ್ಷದ ಮೊದಲು ಇದನ್ನು ಪ್ರಾರಂಭ ಮಾಡಿದ ಹಿರಿಯರು ಈಗ ಕೆಲವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡುತ್ತಾ ಎಲ್ಲ ಯುವಕರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ನಾವೆಲ್ಲ ಈ ಚೌತಿಯ 30ನೇ ವರ್ಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಇವತ್ತು ಗಣೇಶೋತ್ಸವ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಮ್ಮ ಸುರೇಶ್ರವರು ಅಧ್ಯಕ್ಷರು ಇಟ್ಕೊಂಡಿದ್ದಾರೆ. ಇಲ್ಲಿ ನಾವು ನೋಡುವಾಗ ಜನ ಸೇರಿದ್ದು ಮಹಿಳೆಯರು ಜಾತ್ಯತೀತವಾಗಿ ಮುಸ್ಲಿಮು, ಕ್ರಿಶ್ಚಿಯನ್ರು, ಹಿಂದೂಗಳು ಎಲ್ಲರೂ ಒಟ್ಟು ಸೇರಿ ಪಕ್ಷ ಭೇದ ಮರೆತು, ಪಕ್ಷನೂ ಕೂಡ ಇಲ್ಲ ಇಲ್ಲಿ, BJP ಕಾಂಗ್ರೆಸ್ ಅದೇನಿಲ್ಲ, ಇಲ್ಲಿ ಎಲ್ಲರೂ ಒಟ್ಟು ಸೇರಿ ಆ ದೇವರ ನಮ್ಮ ಗಣಪತಿ ದೇವರ ಭಕ್ತರಾಗಿ ಒಟ್ಟು ಸೇರಿ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅನ್ನುವುದಕ್ಕೆ ಸಾಕ್ಷಿ ಈ ಇಲ್ಲಿ ಸೇರಿದಂತಹ ಜನರು. ಇಷ್ಟು ಜನ ಸೇರಿದಾಗ ಖಂಡಿತವಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿಯೇ ಆಗ್ತದೆ. ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯ ಭಕ್ತರು, ಇಲ್ಲಿಗ ಚೌತಿ ನಡೀತಾ ಉಂಟು, ಗ್ರಾಮದಲ್ಲಿ 4 ಕಡೆ ಚೌತಿ ನಡೀತಾ ಉಂಟು. ಹಾಗೆ ನಮ್ಮದು ಹೊಸಡ್ಕದ ಕ್ಷೇತ್ರದಲ್ಲಿ ಕಳೆದ ಸಲ ಅದರ ಒಂದು ವಿಜೃಂಭಣೆಯ ಕಾರ್ಯಕ್ರಮ ನಡೆಯಿತು. ಹಾಗೆ ದೇವಸ್ಥಾನ ಇದೆ, ಶಾಲೆಗಳಿದೆ. ಇಲ್ಲಿ ನಮ್ಮ ಮುಖ್ಯವಾಗಿ ನಾವು ಹಾದು ಹೋಗುವಂಥ ರಸ್ತೆನೂ ಸರಿಯಿಲ್ಲ ಅಂತೇಳಿ ಎಲ್ಲ ಇಲ್ಲಿ ಸೇರಿದಂಥ ಭಕ್ತರ ಒಂದು ಕಳಕಳಿಯ ಮನವಿ ಇದೆ. ನಾವು ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ನಾವು ಏನು ಅದಕ್ಕೆ ಅರ್ಜಿಯನ್ನು ಕೊಡಬೇಕೋ ಅದನ್ನು ಸಲ್ಲಿಸಿದ್ದೇವೆ. ಮಂಗಳೂರಿನಿಂದ ಈಗ ಶಿವಮೊಗ್ಗಕ್ಕೆ ಹೋಗಿದೆ. ಅದರ ಲೆಟ್ರು ಏನು ಎಸ್ಟಿಮೇಟ್ ಏನಿದೆ ಅದು ಶಿವಮೊಗ್ಗಕ್ಕೆ ಹೋಗಿದೆ. ಅಲ್ಲಿಂದ ಸರ್ಕಾರಕ್ಕೆ ಅವರು ಕಳಿಸಬೇಕು. ನಾವು ರಕ್ಷಿತರಿಗೆ ಹೇಳಿದ್ದೇವೆ, ಮನವಿ ಮಾಡಿದ್ದೇವೆ. ಹಾಗೆ PWD ಮಿನಿಸ್ಟ್ರು ಕೂಡ ಮೊನ್ನೆ ಇಲ್ಲಿ ಬರುವವರು, ನಾರ್ವೆಗೆ ಬರುವವರು ಇದ್ರು. ನಾವೊಂದು 150 ಜನ ಸೇರಿದ್ದೆವು. ಆ ದಿನ ಅವರಿಗೆ ಇಲ್ಲಿ ಬರೋಕ್ಕೆ ಆಗಲಿಲ್ಲ, ಮಂಗಳೂರಿಗೆ ಹೋದ್ರು. ಈ ರಕ್ಷಿತಣ್ಣ ನನಗೆ ಆಮೇಲೆ ಫೋನ್ ಮಾಡಿ ಹೇಳಿದರು, ಖಂಡಿತವಾಗಿ ನಾವು ಮಿನಿಸ್ಟ್ರ್ ಹತ್ರ ನಾನು ಮಾತಾಡಿದ್ದೇನೆ, ಇಂಜಿನಿಯರ್ ಹತ್ರ ನಾವು ಮಾತಾಡಿಸಿ ಅವರು ಇನ್ನೊಮ್ಮೆ ಸಮೀಕ್ಷೆಗೆ ಇಲ್ಲಿ ಬರ್ತಾರಂತೆ. ಆದಷ್ಟು ಶೀಘ್ರದಲ್ಲಿ ರಸ್ತೆಯನ್ನು ಮಾಡು, ನಾರವೆಯಿಂದ ಪೆರಡಿಗೆ ಹೋಗುವಂಥ ರಸ್ತೆಯನ್ನು ಆದಷ್ಟು ಶೀಘ್ರದಲ್ಲಿ 16 ಕೋಟಿ ಎಸ್ಟಿಮೇಟಿನ ಬಜೆಟ್ ಆಗಿದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ.
ದಯವಿಟ್ಟು ಸರ್ಕಾರಕ್ಕೆ ಇದು ಮುಟ್ಟಬೇಕು ಅಂತ ನಾನು ಹೇಳ್ತಾ, ಸರ್ಕಾರದ ಹಿಂದೆ ನಾವು ಖಂಡಿತವಾಗಿ ಇದ್ದೇನೆ. ನಾನೇ ಅಂತೂ ಖಂಡಿತ ಇದ್ದೇನೆ. ನಾನು ರಕ್ಷಿತರಿಗೆ ಹೇಳಿದ್ದೇನೆ, ಯಾವ ದಿವಸ ನಾವು ಬೆಂಗಳೂರಿಗೆ ಬರಬೇಕು ನಾವು ಬರ್ತೇವೆ, ರಸ್ತೆ ಆಗುವ ತನಕ ನಾವು ಬಿಡುದಿಲ್ಲ ಅಂತ ಹೇಳಿದ್ದೇನೆ. ಇದಕ್ಕೆ ನಮ್ಮ ಗಣಪತಿ ದೇವರು ಶಕ್ತಿ ಕೊಡಲಿ, ನಮ್ಮ ಸರ್ಕಾರಕ್ಕೆ ಮನಸ್ಸು ಕೊಡಲಿ, ರಸ್ತೆಯನ್ನು ಆದಷ್ಟು ಬೇಗ ಮಾಡಲಿ, ನಮ್ಮ ಊರು ಅಭಿವೃದ್ಧಿ ಆಗಲಿ. ಈ ಒಂದು ಅಥರ್ವಣ ಶೀರ್ಷ ಯಾಗವನ್ನು ನಾವು ಇಟ್ಕೊಂಡಿದ್ದೇವೆ. ಇದು ಎಲ್ಲ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಅದರಿಂದ ಒಳ್ಳೆಯ ಫಲ ಸಿಗಲಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣಪತಿ. ವಿಜಯತಟ್ಟದ ಗಣಪತಿ ಬಾರಿ ಒಂಜಿ ಬಂಗೋದ ಪೊರ್ತುಡು 2 ದಾಲ ಇಜ್ಜಾನ ಸಂದರ್ಭ ಬಾರಿ ಪೊರ್ಲುಡು ಆತಂಡು ವಿಸರ್ತಿಲ ನವನ 30ನೇ ವರ್ಷದ ಚೌತಿ ಬಾರಿ ಪೊರ್ಲುಡು ಆವಡು ಪಣದು ಎಂಗ್ಲ ನಿರೀಕ್ಷೆ ಐಟ್ ಮಾತೆರ್ನ ಸಹಕಾರ ಬೋಡು ಅಂಜನಿ ಬಾರಿ ಪೊರ್ಲು ಆವಡು ಪಣದು ಎಂಕಲ್ನ ಮಾತೆರ್ನ ಒಂಜಿ ಅಭಿಪ್ರಾಯ ಮಾತೆರ್ನ ಸಹಕಾರ ಬೋಡು. ಜೈ ಹಿಂದ್, ಜೈ ಕರ್ನಾಟಕ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವಿಜಯತಗಟ್ಟೆ ಮುಲ್ತ 30ನೇ ವರ್ಷದ ಸಮಾಲೋಚನೆ ಸಭೆ ಅಂಚೆನಿ ವಿಜ್ಞಾಪನಾ ಪತ್ರ ಬಿಡುಗಡೆ ಈ ಕಾರ್ಯಕ್ರಮ ಮಾತೆಲ್ಲ ಸೇರೊಂದ ಈ ಒಂಜಿ ಜನ ಸಮುದಾಯ ತೂನಾಗ ಎಂಕ್ ತೋಜುಂಡು ಈ 30ನೇ ವರ್ಷದ ಗಣೇಶೋತ್ಸವ ಒಂಜಿ ರಾಜ್ಯಡೆ ಚರಿತ್ರೆ ಆಪುಂಡು ಪಂಡ ತೋಜುಂಡು. ದಾಯಪಂಡ ಒಂಜಿ 5 ವರ್ಷದ ತುಂಬು ಪಬ್ಲಿಕ್ ಟಿವಿ ದಾಖಲು, TV5 ದಾಖಲು, TV9 ದಾಖಲು ರಾಜ್ಯಡೆ ಒಂಜಿ ರಥೋಟ್ಟು ಓಪಣ ಗಣೇಶೋತ್ಸವ ಇತ್ತನಂಡ ಅವು ಮರೋಡಿ ಪಿಜತ್ತಗಟ್ಟದ ಗಣೇಶೋತ್ಸವ ಪಣದ ಪ್ರಚಾರ ಕೊಡ್ತಿತ್ತೇರು. ಆ ಮುಖಾಂತರ ಇನ್ನು ಎಂಕಲ್ 30ನೇ ವರ್ಷದ ಗಣೇಶೋತ್ಸವನು ಒಂಜಿ ವಿಶಿಷ್ಟ ರೀತಿಯ ಮಲ್ಪೋಡು ಪಾಪೋದ ಹಳ್ಳಿದ ಪ್ರದೇಶವೈನ ಈ ಊರುಡು ಒಂಜಿ ಗಣೇಶೋತ್ಸವ ಆಂಡಂಡ ಅವು ರಾಜ್ಯದ ಒಂಜಿ ಚರಿತ್ರೆ ಉದ್ದೇಶದಿ ಒಂದು ಅಥರ್ವ ಶೀರ್ಷ ಗಣಯಾಗದಿ ಒಂದ ಆ ಗಣಯಾಗಕ್ಕೂ ನಿಖಲ್ ಮಾತೇರ್ಲ ಬತ್ತದು ಹೆಚ್ಚಿನ ಸಂಖ್ಯೆ ಬತ್ತದು ಆ ದೇವಿಯರ್ನ ಕೃಪೆಗೆ ಪಾತ್ರವಾಡು ಪಂಡದಂಗ್ಲು ಕೇಳೊಂದು ರಾತ್ರಿ ಪರಮಾತ್ಮೆ ಪಂಜುರ್ಲಿ ಪಂಪನ ಚಿತ್ತನ ತುಳು ಪೌರಾಣಿಕ ನಾಟಕಗಳದ್ದಿ ಒಂದ ಅಂಚಿನಿ ರಾತ್ರಿ ಆಪಣ ಚಿತ್ತನ ಶೋಭಾಯಾತ್ರೆಗಳ ನಿಖಲ್ ಮಾತೆಲ್ಲ ಭಾಗವಹಿಸೋಡು ಪಣದು ಈ ಸಂದರ್ಭ ಅನ್ಪಣದಿಲ್ಲ. ಮರೋಡಿ ಪಿಜತ್ತಗಟ್ಟದ ಊರು ಬಾರಿ ಎಲ್ಲೆ ಊರು ಅಂಡ ಒಂದೇನು ಬಾರಿ ಬಂಗೋಡು ಎಂಕಲು ಮುಂದೆ ಸಾಧು ಈ ಊರುಡು ಡಾಮಾರಿತಿಜ್ಜಿ ಸಂಕೈತಿಜ್ಜಿ ಈ ಗಣಪತಿ ಮುಲ್ಪ ದೀವೊಕ ಪ್ರತಿ ಒಂಜಿ ಆಂಡು ಮುಲ್ಪ ಕುತ್ತಿ ಬಲ್ಲ ಪೂರ ಊರ್ದಾಕಲು ಸೇರಿದು ಬಾರಿ ಬಂಗೋಡು ಎಂಕಲು నేను ಮುಂದೆ ಸಾಧು. ಈ ನಮ್ಮನ ಗಣಪತಿದ 21 ವರ್ಷ ಆದಿತ್ತು. ಈ ವರ್ಷ 30ನೇ ವರ್ಷದ ಒಂದು ಗಣಪತಿ ವಿಜೃಂಭಣೆ ಆವಡು ಬಾತೇನ ಆಸೆ. ಆ ಆಸೆಯನ್ನು ಪರಿಪೂರ್ಣ ಮಾಡ್ಕೊಡಂಡ ಈ ಒಂಜಿ ಇಂದಿತ್ತ ಮೀಟಿಂಗ್ ಡೇ ನಮಗೆ ಗೊತ್ತಂತು ಬತ್ತನ ಜನಕ್ಕೂ 7 ಜನ ಬೈದಿರು ಪಣ್ಣದು ಅಂಚದ್ದು ಎನ್ನ ಒಂಜಿ ದಾದ ಆಸೆ ಪಂಡ ಈ ಒಂಜಿ ಗಣೇಶ ಉತ್ಸವದ ಸೆಪ್ಟೆಂಬರ್ 14 ಆಪನಂಚಿನ ಗಣೇಶ ಉತ್ಸವಡು 5,000 ಜನ ಬರೊಂದುಲ್ಲೇರು. ಅಂಚದಿಪ್ಪನಾಗ ಅವೇ ದಿನ ರಾತ್ರಿ ನಮಕ್ ಪರಮಾತ್ಮ ಪಂಜುಲ್ ಬಂದು ಒಂಜಿ ನಾಟಕಲ ಮಲ್ತೊಂದುಲ್ಲ ಮಾಂತೆಲ್ಲ ಊರ್ದಾಕ್ಲು ಪರ ಊರ್ದಾಕ್ಲು ಪೂರ ಒಂಜಿ ಇಡೀ ತಾಲೂಕು ದಾಖಲು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ದಾಖಲು 7 ಜನ ಮಕ್ಕಳೇ ಗೊತ್ತಾನ ಬರ್ತದ ನಮಕ್ ಒಂಜಿ ಬರ್ತದೆ ಈ ಒಂಜಿ ಗಣೇಶೋತ್ಸವ ಬಾರಿ ಒಂಜಿ ವಿಜೃಂಭಣೆ ರೀತಿ ಆಚರಣೆ ಮಲ್ಪೊಡೊಂದು ಕೇಳೊಂದುಲ್ಲ. ಅಂಚನಿ 21 ವರ್ಷ ತುಂಬ ಯಾನೆಲ್ಲ ಒಂಜಿ ಆ ಟೈಮುಡು ಶಾಲೆಗೆ ಪೋಂದಿತ್ತೆ. ಶಾಲೆ ಪೋಂದಿಪ್ಪಣ ಎಂಕಲು ಕಂಗದ ಸೋಗೇಡು ಮಲ್ತದ ಎಂಕಲು ಒಂಜಿ ಎಲ್ಲೆ ಗುಡಿಶಾಲೆ ಮಲ್ತ ಎಂಕಲು ಗಣಪತಿ ಮಲ್ತತ್ತ ಅವೇ ಲೆಕ್ಕ ತೂವರ ಪೋಂಡ ಈ ಒಂಜಿ ಗಣಪತಿದ ವಿಶಿಷ್ಟ ಏನ ಪಂಡ ಗ್ರತೊಟ್ಟು ಒಯ್ತೊಂದು ನಾವು ನಮ್ಮನ್ನು ಗಣಪತಿನ ವಿಸರ್ಜನೆ ಮಲ್ಪ ಆ ಒಂಜಿ ಪೊರ್ಲುನು ತೂವರ ನಿಕಲು ಮಾಂತೆರ್ಲ ಬತ್ತದು ಈ ಒಂಜಿ ಗಣಪತಿ ಉತ್ಸವವನ್ನು ವಿಜೃಂಭಣೆ ಆಪಲೆಕ್ಕ ಒಂಜಿ ಮಲ್ತು ಕೊರಡು ಪಂದು ಇಂಕಲು ಒಂಜಿ ಆಶೀರ್ವಾದ.